ಪುತ್ತೂರಿನ ನರಿಮೊಗರು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ವಂಚನೆಯನ್ನ ಮಾಡಲಾಗಿದೆ ಎಂದು ಆರೋಪಿಸಿ ಪೋಷಕರು ಹಾಗೂ ಶಾಲಾ ಎಸ್ಡಿಎಂಸಿ ಸದಸ್ಯರು ಸೋಮವಾರ ನರಿಮೊಗರ್ ಶಾಲಾ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡಿದರು. ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಇಂತಹ ಸಂದರ್ಭ ಶಾಲಾ ಮುಖ್ಯ ಗುರುವಾಗಿದ್ದ ಶ್ರೀಲತಾ ಅವರ ನೇತೃತ್ವದಲ್ಲಿ ಶಾಲಾಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿತ್ತು. ಆಂಗ್ಲ ಭಾಷಾ ಕಲಿಕೆಯನ್ನು ಪ್ರಾರಂಭಿಸಲಾಗಿತ್ತು. ಇದರಿಂದ ಕೇವಲ 100 ಇದ್ದ ಮಕ್ಕಳ ಸಂಖ್ಯೆ 200ಕ್ಕೇರಿದೆ. ಇಲ್ಲಿನ 2 ಶಿಕ್ಷಕರಿಗೆ ಬಿಎಲ್ಒ ಕರ್ತವ್ಯಕ್ಕೆ ಹಾಕಲಾಗಿದೆ. ಇದರಿಂದ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲದಂತಾಗಿದೆ. ಪ್ರಸ್ತುತ ನೂತನ ಶಾಲಾ ಮುಖ್ಯ ಗುರುಗಳು ಆಗಮಿಸಿದ್ದಾರೆ. ಆದರೆ ಇಲ್ಲಿ ಅತಿಥಿ ಶಿಕ್ಷಕರನ್ನ ಇಲಾಖೆಯಿಂದ ನೀಡಲಾಗಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮುಖ್ಯ ಶಾಲೆಯಲ್ಲಿ 82 ಮಕ್ಕಳಿದ್ದು ಅಲ್ಲಿ 3 ಅಧಿಕೃತ ಶಿಕ್ಷಕರಿದ್ದಾರೆ. ಆದರೆ ಆ ಶಾಲೆಗೆ 2 ಅತಿಥಿ ಶಿಕ್ಷಕರನ್ನ ನೀಡಲಾಗಿದೆ. ಆನಡ್ಕದಲ್ಲಿ 61 ಮಕ್ಕಳಿಗೆ 3 ಅಧಿಕೃತ ಶಿಕ್ಷಕರಿದ್ದು ಓರ್ವ ಅತಿಥಿ ಶಿಕ್ಷಕರ ನೇಮಕಾತಿಯಾಗಿದೆ. ಶಾಂತಿಗೋಡಿನಲ್ಲಿ 32 ಮಕ್ಕಳಿದ್ದು ಒಬ್ಬರು ಅಧಿಕೃತ ಹಾಗೂ 2 ಅತಿಥಿ ಶಿಕ್ಷಕರನ್ನ ನೀಡಲಾಗಿದೆ. ಸರ್ವೆ ಭಕ್ತಕೋಡಿಯಲ್ಲಿ 88 ಮಕ್ಕಳಿಗೆ 6 ಮಂದಿ ಅಧಿಕೃತ ಶಿಕ್ಷಕರು ಇದ್ದಾರೆ. ಆದರೆ 200 ಮಕ್ಕಳಿರುವ ನಮ್ಮ ಶಾಲೆಗೆ ಒಂದೇ ಒಂದು ಅತಿಥಿ ಶಿಕ್ಷಕರನ್ನು ಕೊಟ್ಟಿಲ್ಲ. ಇದು ಯಾವ ನ್ಯಾಯ ಎಂದು ಅವರು ಇಲಾಖೆಯನ್ನ ಪ್ರಶ್ನಿಸಿದರು. ನರಿಮೊಗರ್ ಶಾಲೆ ಪ್ರಸ್ತುತ ದಾನಿಗಳ ಹಾಗೂ ಪೋಷಕರ ನೆರವಿನಿಂದ ಖಾಸಗಿ ಶಾಲೆಗಿಂತಲೂ ಒಂದು ಹೆಜ್ಜೆ ಮುಂದಿದೆ. ಆದರೆ ಅತಿಥಿ ಶಿಕ್ಷಕರನ್ನ ನೀಡದ ಇಲಾಖೆ ಸತಾಯಿಸುತ್ತಿದೆ. ನಮ್ಮ ಶಾಲೆಗೆ ಅತಿಥಿ ಶಿಕ್ಷಕರ ಅಗತ್ಯವಿದೆ. ಇಲಾಖೆ ಮಾತ್ರ ನಮ್ಮ ಶಾಲೆಗೆ ಗಂಭೀರವಾಗಿ ಯೋಚನೆ ಮಾಡ್ತಿಲ್ಲ. ಕಡಿಮೆ ಮಕ್ಕಳಿರುವ ಶಾಲೆಗಳಿಗೆ 2 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡುವ ಇಲಾಖೆ ನಮ್ಮ ಶಾಲೆಗೆ ವಂಚನೆಯನ್ನ ಮಾಡುತ್ತಿದೆ. ತಕ್ಷಣ ನಮ್ಮ ಶಾಲೆಗೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ವರ್ಷಗಳಿಂದ ಮುಂಚೆ ಮಕ್ಕಳ ಗಣನೀಯ ಸಂಖ್ಯೆ ಬಾರಿ ಕಮ್ಮಿ ಇದ್ದಾಗ LKG UKG ಇಂದ ಸ್ಟಾರ್ಟ್ ಮಾಡಿ ಈಗ ಮಕ್ಕಳ ಸಂಖ್ಯೆ 150 ಹತ್ತಿರ ಮುಟ್ತಾ ಇದೆ. ಆದರೆ ಎಂತ ಮಾಡಿದೆ ಅಂದರೆ ಇಲಾಖೆಯವರು ನಮಗೆ ಶಿಕ್ಷಕರನ್ನು ಕೊಡುವುದಿಲ್ಲ. ಈಗ 6 ಶಿಕ್ಷಕರು ಇದ್ದಾರೆ, ಅತಿ ಶಿಕ್ಷಕರನ್ನು ಕೊಡುವುದಿಲ್ಲ. ಅತಿ ಶಿಕ್ಷಕರು ಕೆಲವು ಕಡೆಯಲ್ಲಿ ಕೊಡ್ತಾರೆ. ಯಾಕಂದರೆ ಸರ್ಕಾರ ಏನು ಆದೇಶ ಮಾಡಿದ್ರು ಇಲಾಖೆಯವರು ಅದನ್ನು ಸ್ವಲ್ಪ ತಾರತಮ್ಯ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಗಮನಕ್ಕೆ ಬಂದಿದೆ. ಶಾಲೆಯಿಂದ ಯಾವ ಮಕ್ಕಳನ್ನು ನಾವು ಶಾಲೆಗೆ ಕಳಿಸುವುದಿಲ್ಲ ಅಂತೇಳಿ ಪೋಷಕರು ಕೂಡ ಇದು ನಮಗೆ ವಿರುದ್ಧವಾಗಿ ನಿಂತಿದೆ. ನಮ್ಮ STMCಗೂ ಕೂಡ ನಾವು ಎಷ್ಟು ಸಾರಿ ಹೇಳಿದ್ದೇವೆ ನಮಗೆ ಅತಿಥಿ ಶಿಕ್ಷಕರನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯ ನಮಗೆ ಇದು ದೊರಕ್ತಾ ಇಲ್ಲ ಮಾಹಿತಿ. ನೋಡಿ, ಮುಖ್ಯ ಶಾಲೆಯಲ್ಲಿ 82 ಮಕ್ಕಳಿರೋದು, ಅಲ್ಲಿ 3 ಪರ್ಮನೆಂಟ್ ಶಿಕ್ಷಕರನ್ನು ಕೊಟ್ಟಿದ್ದಾರೆ, 2 ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಮತ್ತೊಂದು ಕಡೆ ಆನಡ್ಕದಲ್ಲಿ 61 ಮಕ್ಕಳಿದ್ದಾರೆ, 3 ಶಿಕ್ಷಕರನ್ನು ಕೊಟ್ಟಿದ್ದಾರೆ, 1 ಅತಿಥಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಇಲ್ಲಿ ಶಾಂತಿಗೋಡಲ್ಲೂ ಸಹ ಅಷ್ಟೇ 32 ಮಕ್ಕಳಿಗೆ 1 ಪರ್ಮನೆಂಟ್ ಕೊಟ್ಟಿದ್ದಾರೆ, 2 ಅತಿಥಿ ಶಿಕ್ಷಕರು ಕೊಟ್ಟಿದ್ದಾರೆ. ಇಲ್ಲಿ 145 ಮಕ್ಕಳಿದ್ದಾರೆ. LKG UKGಯಲ್ಲಿ ಬೇರೆ ಶಿಕ್ಷಕರು ಮಕ್ಕಳಿದ್ದಾರೆ, 45 ಮಕ್ಕಳು LKG UKGಯಲ್ಲಿದ್ದಾರೆ. ಇಲ್ಲಿಗೆ ನಮಗೆ ಅತಿಥಿ ಶಿಕ್ಷಕರು ಕೊಡುವುದಿಲ್ಲ ಅಂತ ಹೇಳಿದರೆ ಯಾವ ತಾರತಮ್ಯ ಮಾಡ್ತಾ ಇದ್ದಾರೆ. ಈ ವೇಳೆ ಪ್ರತಿಭಟನೆಯ ಬಳಿಕ ಶಾಸಕರ ಕಚೇರಿಗೆ ತೆರಳಿದ ಪ್ರತಿಭಟನಾಕಾರರು ಅವರಿಗೆ ಮನವಿಯನ್ನ ಮಾಡಿದ್ರು. ಪ್ರತಿಭಟನೆಯಲ್ಲಿ ಶಾಲಾ SDMC ಅಧ್ಯಕ್ಷರಾದ ಪ್ರವೀಣ್ ಆಚಾರ್ಯ, ಮಾಜಿ ಅಧ್ಯಕ್ಷರಾದ ಉಸ್ಮಾಲ್ ನೆಕ್ಕಿಲ್, ಉಪಾಧ್ಯಕ್ಷೆ ಸೌಮ್ಯ ಮತ್ತಿತರರು ಉಪಸ್ಥಿತರಿದ್ದರು.